ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾಸರಗೋಡು ಜಿಲ್ಲಾ ವ್ಯಾಪ್ತಿ ಹೊಂದಿರುವ ಕಂಬಳ ಸಂರಕ್ಷಣೆ, ನಿರ್ವಹಣೆ ಮತ್ತು ತರಬೇತಿ ಅಕಾಡೆಮಿ ವತಿಯಿಂದ ಮೂಡಬಿದ್ರೆಯ ಒಂಟಿಕಟ್ಟಿಯಲ್ಲಿರುವ ವೀರರಾಣಿ ಅಬ್ಬಕ್ಕ ಸಂಸ್ಕೃತಿ ಗ್ರಾಮದ ಕೋಟಿ ಚೆನ್ನಯ್ಯ ಕಂಬಳ ಕ್ರೀಡಾಂಗಣದಲ್ಲಿ 15 ದಿನಗಳು ನಡೆಯುವ 6ನೇ ವರ್ಷದ ಕಂಬಳ ಓಟಗಾರ ತರಬೇತಿ ಶಿಬಿರಕ್ಕೆ ಕಡಲಕೆರೆಯ ಸೃಷ್ಟಿ ಸಭಾಂಗಣದಲ್ಲಿ ಚಾಲನೆಯನ್ನ ನೀಡಲಾಯಿತು. ಮಾಜಿ ಸಚಿವ, ಮೂಡಬಿದ್ರೆ ಕಂಬಳ ಸಮಿತಿಯ ಮಾಜಿ ಅಧ್ಯಕ್ಷ ಅಭಯಚಂದ್ರ ಜೈನ್ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ, ಕಂಬಳಕ್ಕೆ ಒಲಿಂಪಿಕ್ಸ್ ಶಿಸ್ತಿನ ಪರಿಕಲ್ಪನೆಯನ್ನ ಅಕಾಡೆಮಿಕ್ ಆಗಿ ನೀಡಲು ಪರಿಶ್ರಮಿಸುತ್ತಿರುವ ನಿವೃತ್ತ ಪ್ರಾಂಶುಪಾಲ ಗುಣಪಾಲ್ ಕಡಂಬ ಹಾಗೂ ಅವರ ತಂಡದ ಸೇವೆ ಶ್ಲಾಘನೀಯ ಎಂದು ಹೇಳಿದರು. ಸರ್ಕಾರದ ಪ್ರೋತ್ಸಾಹದ ಅವಕಾಶ ಸಿಕ್ಕಬೇಕಾಗುತ್ತದೆ. ಇನ್ನು ಕ್ರೀಡಾ ಅಕಾಡೆಮಿ ಕಂಬಳ ಅಕಾಡೆಮಿಯ ಮುಖಾಂತರ ಇನ್ನು ಪಾರ್ನಜಿನ ಶ್ರೀನಿವಾಸ ಗೌಡ್ರಿ ಪಡೆಯವು 7 ಜನ, ಪ್ರವೀಣ್ ಶೆಟ್ಟಿ ಪಡೆಯವು ತ್ರಿಪುರ ಕ್ರೀಡಾ ರತ್ನ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಕೊಡ್ತದೆ. ನನ್ನ ಮಿತ್ತಿಲ್ಲ ಕಂಬಳ ನಡೆತ್ತದೆ. ಅದಕ್ಕೆ ಏರಿ ಮಲ್ಲ ಸಾಧನೆ ಮಾಡ್ತಾರೆ. ಅದಕ್ಕೆ ಈ ಕ್ರೀಡಾ ರತ್ನ ಪ್ರಶಸ್ತಿ ಮುಂದುವರಿಯುವುದು. ಅದಾನಿ ಗ್ರೂಪ್ನ ಆಡಳಿತ ನಿರ್ದೇಶಕ ಕಿಶೋರ್ ಆಳ್ವ ಅಧ್ಯಕ್ಷತೆ ವಹಿಸಿದ್ರು. ಮೂಡಬಿದ್ರೆಯಲ್ಲಿ ಕಂಬಳದ ಅಧ್ಯಯನ, ವಸ್ತು ಸಂಗ್ರಹಾಲಯ, ತರಬೇತಿ ಸಹಿತ ಸಮಗ್ರ ವ್ಯವಸ್ಥೆಗಳೊಂದಿಗೆ ಕಂಬಳವನ್ನು ವಿಶ್ವಕ್ಕೆ ಪರಿಚಯಿಸುವ ಕಂಬಳ ಲೋಕ ಸ್ಥಾಪನೆಯಾಗಬೇಕಾಗಿದೆ. ಅದಾನಿ ಸಂಸ್ಥೆಯ ಮೂಲಕ 50 ಲಕ್ಷದ ಕೊಡುಗೆ ನೀಡುವೆ ಎಂದು ಪ್ರಕಟಿಸಿದ್ರು. ಯುವ ಕಾಂಗ್ರೆಸ್ ಅಧ್ಯಕ್ಷ ಮಿಥುನ್ ರೈ, ಕಂಬಳ ಯಜಮಾನರಾದ ನಂದಳಿಕೆ ಶ್ರೀಕಾಂತ್ ಭಟ್, ಸತೀಶ್ ಚಂದ್ರ ಸಾಲ್ಯಾನ್ ಪಾಣಿಲ, ಸಿದ್ದಕಟ್ಟೆ ಪುಡುಂಬ ಸಂದೇಶ್ ಶೆಟ್ಟಿ, ರಾಷ್ಟ್ರೀಯ ತರಬೇತುದಾರರಾದ ವಸಂತ್ ಜೋಗಿ, ಶಾಂತರಾಮ್, ತೀರ್ಪುಗಾರರಾದ ನವೀನ್ ಚಂದ್ರಾಂಪೂರಿ, ಶಿಬಿರಾಧಿಕಾರಿ, ಕಂಬಳದ ಸವ್ಯಸಾಚಿ ಸರಪಾಡಿಯ ಝೋನ್ ಸಿರಿಲ್ ಡಿಸೋಸಾ ಭಾಗವಹಿಸಿದ್ರು.